ಮೇಲೆ ಕೇಂದ್ರ ಸರ್ಕಾರದ ಸರ್ವಾಧಿಕಾರ ಧೋರಣೆಯ ವಿರುದ್ಧ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಮತ್ತು ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಸಾ ಅವರು ಮಾತನಾಡಿ, ಬಿಜೆಪಿಗರು ಸಿಬಿಐಯ ಮೇಲೆ ನಮಗೆ ನಂಬಿಕೆ ಮತ್ತು ಗೌರವ ಇಲ್ಲ ಎಂದು ಸಾಬೀತುಪಡಿಸಿದ್ದಾರೆ. ಕೊಲೆ ದರೋಡೆಯಾದಾಗ ಸಿಬಿಐಗೆ ಕೊಡಿ ಎನ್ನುವ ಬಿಜೆಪಿಗರು ರಫೇಲ್ ಹಗರಣದ ಗುಟ್ಟು ಬಯಲಾಗುತ್ತದೆ ಎಂದು ಹೆದರಿ ರಾತ್ರೋರಾತ್ರಿ ಸಿಬಿಐ ಅಧಿಕಾರಿಯನ್ನ ವಜಾ ಮಾಡಿರುವುದು ಮೋದಿ ಸರ್ಕಾರದ ಸರ್ವಾಧಿಕಾರಿ ನೀತಿಗೆ ಹಿಡಿದ ಕೈಗನ್ನಡಿ ಎಂದು ಹೇಳಿದ್ರು. ಇದ್ದಿದ್ದರೆ ಈ ರೀತಿಯ ಕೃತ್ಯವನ್ನು ಬಿಜೆಪಿಯವರು ಮಾಡ್ತಿರ್ಲಿಲ್ಲ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯೇ ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟಪಡಿಸಿದ್ರು. ಒಮ್ಮೆ ಹೇಳ್ತಾರೆ ಸಿಬಿಐ ಕೊಡಿ, ಇನ್ನೊಮ್ಮೆ ಹೇಳ್ತಾರೆ ರಾತ್ರೋರಾತ್ರಿ ಸಿಬಿಐಯನ್ನು ಬದಲಾವಣೆ ಮಾಡ್ತಾರೆ. ಹಾಗಾಗಿ ಇದು ಪ್ರತಿಭಟನೆ ರಾಜ್ಯದ ಮೂಲೆಗಳಿಗೂ ಹೋಗ್ಬೇಕು ಅಂತ ಹೇಳುವಂತದ್ದು ನಮ್ಮ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಒಂದು ಚಿಂತನೆ. ಎಲ್ಲಿವರೆಗೆ ಅಂದ್ರೆ ಪ್ರತಿಭಟನೆ ಮಾಡಿದ ಮರುದಿನನೇ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿ ಅರೆಸ್ಟ್ ಆಗಿ 75 ನಿಮಿಷಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಕೂತಿರ್ತಕ್ಕಂಥದ್ದು ಚೆನ್ನ. ಯಾಕೆ ಕೂತಿರ್ತಕ್ಕಂಥದ್ದು? ಇಡೀ ರಾಷ್ಟ್ರದಲ್ಲಿ ರಫೇಲ್ ಹಗರಣದಲ್ಲಿ ಸುಮಾರು 39,000 ಕೋಟಿ ರೂಪಾಯಿ ದೇಶದ ಸಂಪತ್ತನ್ನ ಲೂಟಿ ಮಾಡಿರ್ತಕ್ಕಂಥ ಮೋದಿ ಅವರಿಗೆ ಈಗ ಕಡಗಡ ಸುರಾಗಿದೆ. ಅನಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರು ಮಾತನಾಡಿ, ನಾವು ಚುನಾವಣೆ ಹತ್ತಿರ ಬರುತ್ತದೆ ಎಂದು ಪ್ರತಿಭಟನೆ ನಡೆಸುತ್ತಿಲ್ಲ. ಕಾಂಗ್ರೆಸ್ ಅನ್ಯಾಯದ ವಿರುದ್ಧ ಹೋರಾಡಲು ಸಿದ್ಧ. ನರೇಂದ್ರ ಮೋದಿ ಅವರು ಹಿಂದುತ್ವ ಎನ್ನುವ ಬಾಣ ಹಿಡಿದುಕೊಂಡು ಅಧಿಕಾರ ಮಾಡುತ್ತಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಉಪಯೋಗಿಸಿದ ಕಬ್ಬಿಣದಲ್ಲಿ ಕೂಡ ಹಗರಣ ಮಾಡುವ ಮೂಲಕ ನೀಚ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಿಬಿಐ ದಕ್ಕಲ ಹೋರಾಟ ಸಿಬಿಐ ಉಪ್ಪುನಂಚಿನ ಭ್ರಷ್ಟ ಅಧಿಕಾರಿ ನರೇಂದ್ರ ಮೋದಿನ ಕೈಗೊಂಬೆ ಅದು ವರ್ತನೆ ಮಲ್ಪರಂಚಿನ ಭ್ರಷ್ಟ ಅಧಿಕಾರಿ ವಿರುದ್ಧವಾದಿ ಸಿಬಿಐ ದಕ್ಕಲು ಹೋರಾಟ ಮಂತಂದುಲ್ಲಿ ಪಂಪರಂಚಿನ ಪಾಚರಂ ಪಂದ್ರ ಇನಿ ರಫೇಲ್ ಹಗರಣದ ಪ್ರಮುಖ ಆರೋಪವಂಚಿನ ಇನಿ ಆ 30,000 ಕೋಟಿ ರೂಪಾಯಿ ವಂಚನೆ ಮಲ್ತಿನಂಚಿನ ಲೂಟಿ ಮಲ್ತಿನಂಚಿನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿನ ವಿರುದ್ಧ ಇನಿ ಕೇಸು ದಾಖಲೆ ಆಪನ್ ಪಂಪುರಂಚಿನ ಕೋಟಿಗೆದ ಸಂದರ್ಭದಲ್ಲಿ ಇನಿ ಎಡ್ಡರು ಟ್ರಸ್ಟ್ ಇನ್ನೊಂದು ದಕ್ಷ ಅಧಿಕಾರಿ ಆನಂಚಿನ ಆರೋಪವನ್ನ ಇನಿ ವರ್ಗಾವಣೆ ಮಲ್ಪನಂಚಿನ ಹುನ್ನಾರ ಷಡ್ಯಂತ್ರ ನೋಡ್ಕೊಂಡಿದ್ದೇವೆ. ಎಂಕಲ ನಾಯಕರು MS ಮೊಹಮ್ಮದ್ ಬಲ್ಲಲೇಖನೆ ಇನಿ ನರೇಂದ್ರ ಮೋದಿ ಅವರು ಹಿಟ್ಲರ್ನ ರಾಜಕೀಯ ಶೈಲಿಯನ್ನು ಇನಿ ನಮ್ಮ ದೇಶ ಅಳವಡಿಸುವುದಿಲ್ಲ. ಸರ್ವಾಧಿಕಾರಿ ಧೋರಣೆ ಮಲ್ಪನ ಮುಖಾಂತರ ಇನಿ ಜನಕ್ಕೆ ಒಂಜಿ ಸರ್ವಾಧಿಕಾರ ಧೋರಣದ ಒಂದು ಜೀತದಾಳುವ ಲೆಕ್ಕ ಈ ಜನಕ್ಕೆ ನಮ್ಮ ಪ್ರಜ್ಞಾವಂತ ನಾಗರಿಕರನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜೆಆರ್ ಲೋಬೋ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹರೀಶ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಕೋಡಿಚಾಲ ಇಬ್ರಾಹಿಂ, ಕಾಂಗ್ರೆಸ್ ವಕ್ತಾರ ವಿನಯ್ ರಾಜ್ ಮತ್ತಿತರರು ಹಾಜರಿದ್ದರು. ಪವನ್ ಕಾಜಮಡ್ಕ, V4 News 24/7 ಮಂಗಳೂರು.